ನಮಸ್ಕಾರ, ನಾನು ನಿಮ್ಮ ಸೋನಾ ಗಣೇಶ್ ನಾಯ್ಕ. ಇವತ್ತು ನಾವು ಪೂನಾ ಬೆಂಗಳೂರು ಹೈವೇಯಲ್ಲಿ ಪಾಕಶಾಲಾ ಹೋಟ್ಲ್ ಮುಂದೆ ಇದ್ದೀವಿ. ಟಿ ಬೇಗೂರು ಅಂತ ಇದ್ರ ಹೆಸರು. ಇಲ್ಲಿ ಹೊಸದಾಗಿ ಓಪನ್ ಆಗಿದೆ ಪಾಕಶಾಲಾ. ನಮ್ಮ ವಾಸುದೇವ್ ಅಡಿಗರದು ಇದು ಹೋಟ್ಲು. ಇಲ್ಲಿ ಏನೇನು ಸಿಗುತ್ತೆ, ಏನೇನು ಅವ್ರದ್ದು ಕಾನ್ಸೆಪ್ಟು ನೋಡೋಣ ಬನ್ನಿ ಸರ್. ನಮಸ್ಕಾರ, ನಿಮ್ಮ ಹೆಸರು? ರವಿ ಪೂಜಾರಿ ಅಂತ. ಹೌದಾ, ಇಲ್ಲಿ ನೀವು ಅಸಿಸ್ಟೆಂಟ್ ಮ್ಯಾನೇಜರ್. ಹೌದಾ, ಇದು ಎಷ್ಟು ವರ್ಷ ಆಯಿತು ಓಪನ್ ಆಗಿ? 2 ತಿಂಗಳಾಯ್ತು ಅಷ್ಟೇ. ಹೌದಾ, ಒಳಗಡೆ ಸ್ವಲ್ಪ ನೋಡ್ಬೋದಾ? ಬನ್ನಿ. ನಮಸ್ಕಾರ. 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 ತಾವು ಎಲ್ಲಿರೋದು? ನಾನು ಬೆಂಗಳೂರು ಜೆ ಪಿ ನಗರ. ತಾವು ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ? ನಾನು ಈ ಪಾಕಶಾಲೆ ಅಂತ ಹೇಳಿದರೆ ನಮ್ಮಲ್ಲಿ 3-4 ಇದೆ ನಮ್ಮ ಏರಿಯಾದಲ್ಲಿ. ಅಲ್ಲಿ ಬನಶಂಕರಿಲಿದೆ, ಜೆ ಪಿ ನಗರದಲ್ಲಿದೆ. ಇವಾಗ ತುಮಕೂರು ಕಡೆ ಹೋಗ್ತಾ ಇದ್ವಿ. ಇಲ್ಲಿ ನೋಡಿದೆ ನಾನು ಪಾಕಶಾಲೆ ಅಂದ ತಕ್ಷಣವೇ ತುಮಕೂರು ಊಟ ಮಾಡಿದೆ, ಇಲ್ಲಿಗೆ ಬಂದು ಊಟ ಮಾಡಿದ್ದೀವಿ. ಏನೇನು ತಿಂದ್ರಿ? ಇವಾಗ ನಾನು ಸೌತ್ ಇಂಡಿಯನ್ ಊಟ ಮಾಡಿದೆ. ನಾರ್ತ್ ಇಂಡಿಯನ್ ತುಂಬ ಚೆನ್ನಾಗಿದೆ. ಹೌದಾ, ತುಂಬ ಚೆನ್ನಾಗಿದೆ. ಎಲ್ಲರೂ ಬರ್ಬೋದು ಇಲ್ಲಿ? ಖಂಡಿತ ಬರ್ಬೋದು. ನಾವು ಪಾಕಶಾಲಾ ಅಂತ ಹೆಸರು ಕೇಳ್ಕೊಂಡೇ ಬಂದ್ಬಿಟ್ವಿ. ಬೆಂಗಳೂರಿಂದ 1 ಗಂಟೆ ದಾರಿ. ಹೌದು. ಆಮೇಲೆ ಅಲ್ಲಿ ಸಪ್ಲೈಯರ್ಸ್ಗೆಲ್ಲ ನಾವು ಎಷ್ಟು ಪರಿಚಯ ಆಗಿಬಿಟ್ಟಿದ್ದೀವಿ ಅಂತಂದರೆ ಅವರು ಹೋದಾಗೆಲ್ಲ ಕೇಳ್ತಾರೆ, ನಿಮ್ಮಲ್ಲಿ ಅಡುಗೆ ಮಾಡ್ತೀರಾ ಇಲ್ವಾ, ಯಾವಾಗಲೂ ನಮ್ಮ ಹೋಟ್ಲಿಗೆ ಬರ್ತಾ ಇದ್ದಿರಲ್ಲ ಅಂತೇಳಿ ಇದು ಮಾಡ್ತಾ ಇರ್ತಾರೆ. ಚೆನ್ನಾಗಿದೆ, ಸರ್ವಿಸ್ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಮತ್ತು ಎಲ್ಲ ಸರ್ವೀಸು ಅದೆಲ್ಲ ತುಂಬ ಚೆನ್ನಾಗಿದೆ. ನಾವು ಮಾತಾಡೋಂಗೆ ಇಲ್ಲ ಇದ್ರ ಬಗ್ಗೆ. ಓಕೆ, ನಮಸ್ಕಾರ. ನಮಸ್ಕಾರ. ಬರ್ತಾ ಇರಿ ಖಂಡಿತ. ಖಂಡಿತ ನಮಸ್ಕಾರ. ತಮ್ಮ ಹೆಸರು? ಹೌದಾ, ತಾವು ಇಲ್ಲಿ ಮ್ಯಾನೇಜರ್ ಅಲ್ವಾ? ಇದು ಸೌತ್ ಇಂಡಿಯನ್ ಮೀಲ್ಸ್ ಅಲ್ವಾ ಎಲ್ಲ? ಓಕೆ, ಏನೇನು ಕೊಡ್ತೀರಿ? ಇದು ಒಂದು ಪಾಯಸ, ಒಂದು ಪಲ್ಯ, ಪೂರಿ. ಹಾಂ, ಇದು ಎಷ್ಟು ಟೈಮ್ ಆಯ್ತು ಇಲ್ಲಿ? ಹೌದಾ, ಹಾಂ. ಚೆನ್ನಾಗಿದೆ ರೆಸ್ಪಾನ್ಸ್ ಅಲ್ವಾ? ಇದು ಆ್ಯಕ್ಚುಲಿ ಟಿ ಬೇಗೂರು ಅಂತಾರೆ. ಇದು ಅಂದರೆ ಯಾವುದಕ್ಕೆ ಹತ್ತಿರ ಇದು ಊರು? ಹಾಂ, ಅಂದರೆ ನಿಮಗೆ ಒಂದು ಸೈಡಿಗೆ ಮಾತ್ರ ಆ್ಯಕ್ಸೆಸ್ಸು, ಆ ಕಡೆಯಿಂದ ಬರುವವರಿಗೆ? ಹಾಂ ಹಾಂ. ಎಲ್ಲಿಂದ ಬರ್ಬೋದು ಅದು? ನೆಲಮಂಗಲ ಆದಮೇಲೆ ಎಷ್ಟು ಕಿಲೋಮೀಟ್ರು? ಓಕೆ, ಅಲ್ಲಿಂದ ಇಲ್ಲಿಗೆ? ಹಾಂ. ನಿಮ್ಮದು ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಅಣ್ಣ? ಹೌದಾ, ಪೂರಿ ಭಾಳ ಸಾಫ್ಟಾಗಿದೆ. ನಿಮ್ದು ಇಲ್ಲಿ ಯಾರೋ ಹೇಳ್ತಾಯಿದ್ರು ಭಾಳ ಒಳ್ಳೆ ಹಾಸ್ಪಿಟಾಲಿಟಿ ಇದೆ, ತುಂಬ ಚೆನ್ನಾಗಿದೆ ಅಂತ. ತುಂಬ ಕಸ್ಟಮರ್ ನಿಮಗೆ ಬೆಂಗಳೂರಿನವರು ಗೊತ್ತಿದ್ದವರೆಲ್ಲ ಇಲ್ಲಿಗೆ ಬರ್ತಾರೆ ಅಂತ ಅಲ್ಲ? ಆಯ್ತಮ್ಮ. ತಾವು ಎಷ್ಟು ವರ್ಷ ಆಯಿತು? ಹೌದಾ, ಮೊದಲೆಲ್ಲಿದ್ದೀರಿ? ನಾನು ಚಿತ್ರರಂಗದಲ್ಲಿದ್ದೆ. ಯಡಿಯೂರು ಓಪನಿಂಗ್ ಅಂತ ಇತ್ತು. ಹಾಂ, ಚಂದ್ರಾಲ ಪಾಕಶಾಲಾ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ವಿಶ್ವಾಸ ಯಜಮಾನ ಜೊತೆಗೆ ಇಲ್ಲ ಇಲ್ಲ, ಒಂದು ಸಂಸ್ಥೆ ಬೆಳೆದ್ರೆ ಒಂದು ಭಾರಿ ಒಳ್ಳೆಯದು. ಮುಂಚೆ ಒಂದು ಅಡಿಗಾಸು ಅಂತ ಭಾಳ ಫೇಮಸ್ ಆಗಿತ್ತು. ಆಮೇಲೆ ಈ ವಾಸುದೇವ್ ಅಡಿಗರು ಕರೋನಾ ನಂತರ ಈ ಪಾಕಶಾಲಾ ಅಂತ ಎಲ್ಲ ಓಪನ್ ಮಾಡಿ ಈಗ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ತುಂಬ ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಹೌದೌದು, ಯಾಕಂದರೆ ಅವ್ರ ಹೆಸರುಗಳಿಗೆ CMಗೆ ಒಂದು 1500 ಜನ ಮನೆ ದೀಪ ಇತ್ತು ಅಲ್ಲ, ತುಂಬ ಒಳ್ಳೆಯದು. ಓಕೆ, ನಮಸ್ಕಾರ. ಸಿಗೋಣ, ಬರ್ತಾ ಇರ್ತೀವಿ, ಪ್ರತಿಯೊಬ್ಬರಿಗೆ ಹೇಳ್ತೀವಿ ನಾವು.